ದೀಪದಿಂದ ದೀಪವ 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 ಹಚ್ಚಬೇಕು ಮಾನವ 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 ಪ್ರೀತಿಯಿಂದ ಪ್ರೀತಿ ಹಂಚಿರೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಮನಸ್ಸಿನಿಂದ ಮನಸ್ಸನು ಬೆಳಗಬೇಕು ಮಾನವ ಮೇಲು ಕೀಳು ಭೇದ ನಿಲ್ಲಲು ಭೇದವಿಲ್ಲ ಬೆಂಕಿಗೆ ದ್ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ದ್ವೇಷವೆಂದು ಹೊರೆ ಎಂದರು ಹಬ್ಬವದಕ್ಕೆ ಹೆಗಲು ಎಂದರು ಎರಡು ಮುಖದ ನಮ್ಮ ಜನುಮದ ವೇಷಾವಳಿ ತೆಗೆದು ಹಾಲ್ ಬೆಳಕ ಕುಡಿಯುವುದೇ ದೀಪಾವಳಿ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಒಳ್ಳೆಯ ಸಂಸ್ಕಾರ ಬರ್ತಕ್ಕಂಥ ಈ ಹಬ್ಬ ಮುಖ್ಯವಾಗಿ ಈಗ ತಾನೇ MC ಮಾಡಿದವರು ಹೇಳಿದ್ರು 3 ದಿವಸಗಳ ಈ ಹಬ್ಬ ನರಕ ಚತುರ್ದಶಿ ಅಂತ ನಾವು ಹೇಳ್ತೇವೆ. ಯಾಕಂತಂದ್ರೆ ಭಗವಾನ್ ಶ್ರೀಕೃಷ್ಣನು ಗೊತ್ತಿರ್ಬೇಕು ಮಕ್ಕಳಿಗೆಲ್ಲ. ನರಕ ಚತುರ್ದಶಿ ಅಂತಂದ್ರೆ ಭಗವಾನ್ ಶ್ರೀಕೃಷ್ಣನು ಒಬ್ಬ ನರಕಾಸುರ ಅಂತ ಒಬ್ಬ ಇದ್ದ. ಅವನ ಮೈ ತುಂಬ ನರಕವೇ. ಇತಿಹಾಸ ಹೇಳ್ತದೆ 16,000 ಕನ್ಯೆಯರನ್ನು ಸೆರೆಮನೆಯಲ್ಲಿ ಹಾಕಿ ಅವರ ಚಿತ್ರ ಹಿಂಸೆ ಕೊಡ್ತಾ ಇದ್ದ ಅಂತ ಆ ಹೆಣ್ಣು ಮಕ್ಕಳಿಗೆ. ಅಂದ್ರೆ ಅದು 16,000 ಆಗಿರ್ಲಿ 1,000 ಆಗಿರ್ಲಿ ಎಷ್ಟೇ ಇರಲಿ. ಆದರೆ ಇಲ್ಲಿ ಏನು ಒಂದು ಸಂದೇಶ ಕೊಡ್ತದೆ ಅಂತಂದ್ರೆ ಭಗವಾನ್ ಶ್ರೀಕೃಷ್ಣನು ಆ ಕನ್ಯೆಯರನ್ನು ಸೆರೆಮನೆಯಿಂದ ನರಕಾಸುರನ್ನು ವಧಿಸಿ ಸೆರೆಮನೆಯಿಂದ ಹೊರಗೆ ಹಾಕಿ ಆ ಕನ್ಯೆಯರಿಗೆ ಮರುಜನ್ಮ ಕೊಟ್ಟಿದ್ದಾರೆ ಎನ್ನುವುದು ಬಹಳ ಮುಖ್ಯ. ಆದ ಕಾರಣ ಅಂತಹ ಆ ಮಹಿಳೆಯರನ್ನು ನಾವು ಗೌರವಿತವಾಗಿ ಕಾಣಬೇಕು. ಹೆಣ್ಣು ಮಕ್ಕಳನ್ನು ನಾವು ಗೌರವಿತವಾಗಿ ಕಾಣಬೇಕು. ಹೆಣ್ಣು ಮಕ್ಕಳೇ ನಮ್ಮ ಸಮಾಜದ ಕಣ್ಣುಗಳು ಎನ್ನುವಂತಹ ಒಂದು ಸಂದೇಶ ಉಂಟಲ್ಲ, ಅದು ಬಹಳ ಮುಖ್ಯವಾದ ಸಂದೇಶ. ಅದನ್ನು ಭಗವಾನ್ ಶ್ರೀಕೃಷ್ಣ ನಮಗೆ ಒದಗಿಸಿಕೊಡ್ತಾರೆ. ಮುಖ್ಯವಾಗಿ ನಾವು ಆ ದಿವಸ ಭಗವಾನ್ ಶ್ರೀಕೃಷ್ಣನ ಮನೆಗೆ ಹೋದಾಗ ಎಣ್ಣೆ ಸ್ನಾನ ಮಾಡಿ, ಈಗ ತನಗೆ ಅತಿಥಿಗಳು ಹೇಳಿದಾಗ ಎಣ್ಣೆ ಸ್ನಾನ ಮಾಡಿ ಆಮೇಲೆ ಮನೆಯೊಳಗೆ ಹೋದದ್ದಂತೆ. ಎಣ್ಣೆ ಸ್ನಾನ ಅಂತಂದ್ರೆ ನರಕಾಸುರನು ಅಷ್ಟು ಪಾಪಿಷ್ಟ. ಆದ ಕಾರಣ ಅಂತಹ ಪಾಪಗಳೆಲ್ಲ ಏನಾಗಬೇಕು, ಅದು ನಿವಾರಣೆ ಆಗ್ಬೇಕು ಎನ್ನುವಂಥದ್ದೇ ಈ ಎಣ್ಣೆ ಸ್ನಾನದ ಮುಖ್ಯವಾದಂತಹ ಉದ್ದೇಶ. ಆದ ಕಾರಣ ಅಂತಹ ಒಂದು ಒಳ್ಳೆಯ ಹಬ್ಬ. 2ನೇ ದಿವಸ ವಿಷ್ಣು ಮತ್ತು ಲಕ್ಷ್ಮಿ ಸಮ್ಮಿಲನ ಆಗ್ತಕ್ಕಂತಹ ದಿವಸ. ಲಕ್ಷ್ಮೀ ಪೂಜೆಯನ್ನು ನಾವು ಮಾಡ್ತೇವೆ. ಅಂಗಡಿ ಪೂಜೆ ಅಂದ್ರೆ ಅಂಗಡಿಯನ್ನು ಪೂಜೆ ಮಾಡುವುದು ಅಂತಲೇ ಅರ್ಥ ಅಲ್ಲ. ಅದು ವ್ಯಾಪಾರ ಅಂದ್ರೆ ಅದು ಸೇವೆ. ಆ ಸೇವೆಯಲ್ಲಿ ಬರತಕ್ಕಂತಹ ಧನಲಕ್ಷ್ಮಿ ಇದ್ದಾರಲ್ಲ ಅವರನ್ನ ಪೂಜಿಸ್ತಕ್ಕಂಥದ್ದು. ಮನೆಯ ಲಕ್ಷ್ಮಿ ಅಂತಂದ್ರೆ ನಾವು ಮನೆಯಲ್ಲಿ ದರಿದ್ರಗಳನ್ನು ನಾವು ಕರೆಯುವುದಲ್ಲ, ಚೆನ್ನಾಗಿ ನಾವು ಮನೆಯವರು ಚೆನ್ನಾಗಿ ದುಡಿಮೆ ಮಾಡಬೇಕು. ಅದೇ ರೀತಿಯಲ್ಲಿ ಚೆನ್ನಾಗಿ ದುಡಿಮೆ ಮಾಡಿದಂಥ ಫಲವನ್ನು ನಾವು ನಮ್ಮ ಮನೆಯೊಳಗೆ ತರಬೇಕು. ಆ ಮನೆ ಭಾಗ್ಯಲಕ್ಷ್ಮಿ ಮನೆಯೊಳಗೆ ಪ್ರವೇಶಿಸಿ ಆ ಮನೆಯನ್ನು ಬೆಳಗಿಸಬೇಕು ಎನ್ನುವಂಥದ್ದೇ 2ನೇ ಒಂದು ನಮ್ಮ ಹಬ್ಬದ ಸಂದೇಶ. 3ನೇಯದ್ದು ಬಲೀಂದ್ರ ಅಂದ್ರೆ ತ್ಯಾಗದ ಸಂಕೇತ. ಬಲೀಂದ್ರ ಅಂದ್ರೆ ತ್ಯಾಗದ ಸಂಕೇತ. ಅವನು ಮಹಾನ್ ತ್ಯಾಗಮಯಿ. ನಾವು ಯಾವಾಗಲೂ ತ್ಯಾಗಜೀವಿಗಳಾಗಬೇಕು ಎನ್ನುವಂತಹ ಒಂದು ಸಂದೇಶವನ್ನು ಕೊಡ್ತದೆ. ಮುಖ್ಯವಾಗಿ ಪರೋಪಕಾರಿಗಳಾಗಿ ಇನ್ನೊಬ್ಬರ ಕಷ್ಟದಲ್ಲಿ ನಾವು ಭಾಗಿಗಳಾಗಿ ಅವರ ಕಷ್ಟವನ್ನು ನಾವು ಪರಿಹರಿಸುವಂತಹ ಜನಗಳಾಗಬೇಕು ಎನ್ನುವಂತಹ ಒಂದು ದಿವ್ಯವಾದಂತಹ ಸಂದೇಶವನ್ನು ಕೊಡ್ತಕ್ಕಂತಹ ತ್ಯಾಗಮಯವಾದಂತಹ ಹಬ್ಬವನ್ನು ನಾವು ಆಚರಿಸ್ತೇವೆ. ಈ ಒಂದು ದೀಪ ಅಂದ್ರೆ ಅದು ಎಳ್ಳೆಣ್ಣೆ ಹಾಕಿ ಆ ದೀಪವನ್ನು ಉರಿಸುವುದು, ಎಳ್ಳೆಣ್ಣೆ ಹಾಕಿ. ಯಾಕೆ ಅದಕ್ಕೆ ಯಮದೀಪ ಅಂತ ಹೆಸರು. ಆ ದೀಪವನ್ನು ನಾವಲ್ಲಿ ಬೆಳಗಿಸ್ತೇವೆ ಅಂತಂದ್ರೆ ಆ ಮನೆಯಲ್ಲಿ ಎಲ್ಲ ಏನೇನು ಆಪತ್ತುಗಳು ಬರ್ತದೋ ಅದೆಲ್ಲ ನಿವಾರಣೆ ಆಗ್ತದೆ ಎನ್ನುವಂತಹ ಒಂದು ತತ್ವವು ಕೂಡ ಆ ದೀಪದಲ್ಲಿ ಇದೆ. ಇಂತಹ ಒಂದು ಒಳ್ಳೆಯ ಹಬ್ಬ ಈ ವಿದ್ಯಾಸಂಸ್ಥೆಯಲ್ಲಿ
ಏನಾಗ್ತಾ ಉಂಟು, ಆಚರಣೆ ಆಗ್ತಾ ಉಂಟು. ತಾವೆಲ್ಲರೂ ಈ ಮಕ್ಕಳು ಇಂತಹ ಏನು ಸಂದೇಶ ಇದೆ ಅದನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ನಾವೆಲ್ಲರೂ ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು. ಜಾತಿ ವರ್ಗ ಧರ್ಮ ಭೇದ ಇಲ್ಲದೆ ಒಟ್ಟಾಗಿ ನಾವು ಬದುಕಬೇಕು. ಸಮಾಜದಲ್ಲಿ ನಾವು ಪೀಡೆಗಳಾಗಿರಬಾರ್ದು. ನಾವು ಸಮಾಜದಲ್ಲಿ ಇನ್ನೊಬ್ಬರೊಂದಿಗೆ ಸಹಕರಿಸತಕ್ಕಂತಹ, ಇನ್ನೊಬ್ಬರಿಗೆ ಏನಾದರೂ ಪ್ರಯೋಜನಕಾರಿಯಾದಂತಹ ಕೆಲಸವನ್ನು ಮಾಡ್ತಕ್ಕಂತಹ ಜನಗಳಾಗಿ ನಾವು ಬದುಕಬೇಕು. ಅದನ್ನೇ ನಮ್ಮ ಹಿರಿಯರು ಹೇಳಿದ್ದು ಏನಂತಂದ್ರೆ, ಸತ್ಪುರುಷನಾಥನು ಸ್ವಾರ್ಥ ತ್ಯಜಿಸಿ ಪರಹಿತವ ಸಾಧಿಪನು ಅಂತ. ಸತ್ಪುರುಷನಾಥನು ಸ್ವಾರ್ಥ ತ್ಯಜಿಸಿ ಪರಹಿತವ ಸಾಧಿಪನು ಎನ್ನುವಂತಹ ಮಾತನ್ನು ಹಿಂದೆಯೇ ಹೇಳಿದ್ದಾರೆ. ಆದ ಕಾರಣ ನಾವು ಸತ್ಪುರುಷರಾಗಿ ಬದುಕಬೇಕು ಎನ್ನುವಂತಹ ಈ ಒಂದು ಮಹಾನ್ ಸಂದೇಶವನ್ನು ಕೊಡತಕ್ಕಂತಹ ದೀಪಾವಳಿ ಹಬ್ಬ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಒದಗಿಸಿಕೊಳ್ಳಿ. ಅದೇ ರೀತಿಯಲ್ಲಿ ಈ ವಿದ್ಯಾಸಂಸ್ಥೆಯವರು ಮಾಡ್ತಕ್ಕಂತಹ ಈ ಕಾರ್ಯಕ್ರಮ ಅದು ಬಹಳ ಉತ್ತಮವಾದಂತಹ ಕಾರ್ಯಕ್ರಮ. ಆದ ಕಾರಣ ಇಲ್ಲಿರ್ತಕ್ಕಂತಹ ಈ ಮ್ಯಾನೇಜಿಂಗ್ ಡೈರೆಕ್ಟರ್, ಸಂಚಾಲಕರು, ಮುಖ್ಯೋಪಾಧ್ಯಾಯರು, ಅಧ್ಯಾಪಕ ವೃಂದದವರು, ಅದರ ಜೊತೆಗೇನೆ ಈ ಸಂಸ್ಥೆಯ ಪೋಷಕರು, ಇವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಿ ಎಲ್ಲರಿಗೂ ಕೂಡ ಭಗವಂತನು ಸುಖ ಶಾಂತಿ ನೆಮ್ಮದಿ ನೀಡಲಿ ಅಂತ ಹಾರೈಸಿ ಟೀಚರ್ಸ್ ಹಾಗೂ ಸ್ಟೂಡೆಂಟ್ಗಳಿಗೆ ಹಾಗೂ ಬಂದ ಎಲ್ಲ ಆತ್ಮೀಯರಿಗೂ ವಂದನೆಯನ್ನು ಸಲ್ಲಿಸುತ್ತಾ, ಈಗಾಗಲೇ ಎಲ್ಲರೂ ದೀಪಾವಳಿ ಹಬ್ಬದ ಬಗ್ಗೆ ಹೆಚ್ಚಿನ ಮಾತಾಡಿದ್ದಾರೆ, ಅದರ ಮಹತ್ವದ ಬಗ್ಗೆ ಮಾತಾಡಿದ್ದಾರೆ. ಈ ಕಾರ್ಯಕ್ರಮ ನಮ್ಮದು ನಿನ್ನೆ ರವೀಂದ್ರ ಶೆಟ್ಟಿ ಅವರು ನಿನ್ನೆ ನಮ್ಮನ್ನು ಕರೆದಿದ್ದು ಇಲ್ಲಿ ಬಂದಾಗ ತುಂಬಾ ಸಂತೋಷ. ಯಾಕಂದ್ರೆ ರವೀಂದ್ರ ಶೆಟ್ಟಿ ಅವರ ಆತ್ಮೀಯತೆ ನಮ್ಮ ಬಹಳ ವರ್ಷದಿಂದ ನಮ್ಮ ಆತ್ಮೀಯತೆ ಅದು ತುಂಬಾ ಅನ್ಯೋನ್ಯವಾಗಿದೆ. ಯಾಕಂದ್ರೆ ಹೇಳಿದ್ರೆ ರವೀಂದ್ರ ಶೆಟ್ಟಿ ಮತ್ತೆ ನಾನು ರಾಜಕೀಯದಲ್ಲಿ ಸಹ ನಾವಿಬ್ರು ರಾಜ್ಯ ಮಟ್ಟದಲ್ಲಿ ಜವಾಬ್ದಾರಿಯನ್ನು ಹೊತ್ತು ನಾವು ಕೆಲಸ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮನ್ನು ಇವತ್ತು ಕರೆದಾಗ ನನ್ಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಈ ಕಾರ್ಯಕ್ರಮ ನೋಡುವಾಗ ಎಲ್ಲ ಕಡೆ ಮಾಡ್ತಾ ಇದ್ದಾರೆ ದೀಪಾವಳಿ ಹಬ್ಬ. ಇಲ್ಲಿ ಒಂದು ವಿಶಿಷ್ಟವಾಗಿ ನಾನು ವೇದಿಕೆಯಲ್ಲಿ ಇದ್ದಾಗ ಮಾತಾಡ್ತಿದ್ದೆ. ಯಾಕಂದ್ರೆ ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸೇರಿ ದೀಪಾವಳಿ ಹಬ್ಬವನ್ನು ಆಚರಿಸಿದ್ದು ನನ್ಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ದೀಪಾವಳಿ ಹಬ್ಬ ಅಂತ ಹೇಳಿದ್ರೆ ಅದು ಬರೀ ಹಿಂದೂಗಳ ಹಬ್ಬ ಅಂತ ಮಾತ್ರ ಇರ್ತದೆ. ಪಟಾಕಿ ಹೊಡೆಯಲಿಕ್ಕೆ ಮಾತ್ರ ಎಲ್ಲರೂ ಸೇರಿ ಪಟಾಕಿ ಹೊಡೆಯುತ್ತಾರೆ. ಅದೇ ದೀಪಾವಳಿ ಅಂತ ಹೇಳಿದ್ರೆ ಸಂಬಂಧಪಟ್ಟಿದೆ. ಆಕ್ಚುಲಿ ಅದು ನಮ್ಮ ಹಿರಿಯರು ಹೇಳಿದಾಗ ದೀಪಾವಳಿ ಹಬ್ಬ ಅದು ಒಂದು ಧರ್ಮಕ್ಕೆ ಸಂಬಂಧಪಟ್ಟದಲ್ಲ, ಒಂದು ಇದು ಎಲ್ಲ ಸಂಬಂಧಪಟ್ಟ ಧರ್ಮಗಳಿಗೆ ಸೇರಿದ ಈ ಹಬ್ಬ, ಈ ಬೆಳಗಿನ ಹಬ್ಬ ಅಂತ. ಇಲ್ಲಿ ಏನ್ ಸಾಧ್ಯ ಅಂತ ಹೇಳಿದ್ರೆ ಈ ಸಂಸ್ಥೆಯಲ್ಲಿ ದೀಪಾವಳಿ ಹಬ್ಬ ಆಚರಿಸೋದು ನಮ್ಮ ಏಕತೆಯ ಏಕತೆಯ ಒಂದು ಸಂಕೇತವನ್ನು ಈ ಕಾರ್ಯಕ್ರಮ ಸಾರ್ತದೆ. ಇನ್ನು ಮುಂದಿನ ವರ್ಷದಲ್ಲಿ ಸಹ ನಮ್ಮ ರವೀಂದ್ರ ಶೆಟ್ಟಿಗೆ ಇದಕ್ಕಿಂತ ವಿಜೃಂಭಣೆಯಾಗಿ ನಮ್ಮದೊಂದು ಈಗಾಗಲೇ ನಾವು ಮಾತಾಡಿದ್ದೇವೆ. ರವೀಂದ್ರ ಶೆಟ್ಟಿ ನೀವು ನೆಕ್ಸ್ಟ್ ಇಲ್ಲಿ ಈಗ 10ನೇ ತರಗತಿವರೆಗೆ ನೀವು ಶಾಲೆಯನ್ನು ಮಾಡಿದ್ದೀರಿ. ಖಂಡಿತ ಮುಂದಿನ ದಿವಸದಲ್ಲಿ PUC ವಿದ್ ಪದವಿ ತನಕ ನಿಮ್ಮ ಕೈಯಲ್ಲಿ ನಿಮ್ಮ ಈ ವಿದ್ಯಾರತ್ನ ಈ ಸಂಸ್ಥೆ ಸೇರಲಿ ಅಂತ ನಾನು ಬೇಡ್ತೇನೆ. ಹಾಗೆ ಖಂಡಿತ ಮುಂದೊಂದು ದಿನ ನಮ್ಮ ಈ ಶಾಲೆಯ ವಿದ್ಯಾರ್ಥಿಗಳು ಖಂಡಿತ ಪದವಿವರೆಗೆ ಇದೇ ಸಂಸ್ಥೆಯಲ್ಲಿ ಖಂಡಿತ ಕಲಿತಾರೆ ಅಂತ ನಮ್ದೆಲ್ಲ ಆಸೆ. ಹಾಗೆಯೇ ಇನ್ನೊಂದು ನಮ್ಮ ಧನ್ವಂತರಿ ಯಾಗ ಅಂತ ನಾವು ಈ ಗೋಲ್ಡ್ PGCD ಕೂಡೂರಲ್ಲಿ ಮಾಡ್ತಿದ್ದೆ. ಅದರ ಬಗ್ಗೆ ನಮ್ಮ ರವೀಂದ್ರ ಶೆಟ್ಟರ್ ಅವರೇ ಅದರ ಗೌರವಾಧ್ಯಕ್ಷ. ನಮಗೆ ಈ ಶಾಲೆಯ ಒಬ್ಬರು ಮ್ಯಾನೇಜಿಂಗ್ ಡೈರೆಕ್ಟರ್ ಅದರ ಗೌರವಾಧ್ಯಕ್ಷರು ಅಂತ ಹೇಳಿದ್ರೆ ನಮ್ಗೆ ಬಹಳ ಹೆಮ್ಮೆ. ಇನ್ನೊಂದು ನಿಮಗೆ ಒಂದು ಖುಷಿಯ ವಿಚಾರ, ಅವರು ಹೇಳಲಿಕ್ಕಿಲ್ಲ, ನಾನು ಹೇಳ್ತೇನೆ. ಈ ರವೀಂದ್ರ ಶೆಟ್ಟಿಗೆ ದೇವರ ದಯೆಯಿಂದ ನಿಮ್ಮ ಎಲ್ಲರ ಆಶೀರ್ವಾದದಿಂದ ಮುಂದಿನ ವಾರ ರವೀಂದ್ರ ಶೆಟ್ಟಿ ಅವರು ರಾಷ್ಟ್ರಪತಿಗಳ ಆಹ್ವಾನದ ಮೇರೆಗೆ ರಾಷ್ಟ್ರಪತಿಯನ್ನು ಮುಂದಿನ ವಾರ ಭೇಟಿ ಮಾಡ್ತಾ ಇದ್ದಾರೆ. ಹಾಗೆ ಖಂಡಿತ ಇದು ಹೆಚ್ಚಿನವರಿಗೆ ಆ ಒಂದು ಭಾಗ್ಯ ಸಿಗ್ತಾ. ಅದರ ಜೊತೆ ನಾನು ಮುರಳಿ ಕುಮಾರ್ ಅವರು ರಾಷ್ಟ್ರಪತಿ ಆಹ್ವಾನ ಮೇರೆಗೆ ನಾವು ಅವರ ಜೊತೆ ಇದ್ದೇವೆ. ಹಾಗೆ ಖಂಡಿತ ಇನ್ನೂ ಅವರಿಗೆ ರಾಜಕೀಯದಲ್ಲಾಗಲಿ ಅಲ್ಲ ಎಲ್ಲ ವಿಧದಲ್ಲಿ ಎಲ್ಲರ ಆಶೀರ್ವಾದ ಸಿಕ್ಕಿ ಅವರ ಅತ್ಯುನ್ನತ ಸ್ಥಾನ ಗಳಿಸಿ ಎಲ್ಲರಿಗೂ ಅವರೊಂದು ಯಾವುದೇ ಭೇದ ಭಾವವಿಲ್ಲದ ಮಾದರಿ ಆಗಲಿ ಅಂತ ಬೇಡ್ತಾ ನಾನು ವಂದನೆ. ದೀಪಾವಳಿಯ ಈ ಬಾಂಧವ್ಯದ ಬಗ್ಗೆ, ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಬಗ್ಗೆ ಪ್ರಶಂಸನೀಯ ಮಾತನಾಡಿದಂಥ ಶ್ರೀಯುತ BS ವಸಂತ. ಶ್ಲೋಕ ಇದೆ, ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯುನ್ಮ ಅಮೃತಂಗಮಯ.
ನೀವೆಲ್ಲ ವಿದ್ಯಾರ್ಥಿಗಳು, ನಿಮಗೆ ಇದರ ಅರ್ಥವೂ ಗೊತ್ತಿದೆ. ಅಂದರೆ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆಸುವ ಹಬ್ಬವೇ ದೀಪಾವಳಿ ಹಬ್ಬ. ದೀಪಾವಳಿ ಹಬ್ಬ ಮಾತ್ರ ಅಲ್ಲ, ಈ ಬೆಳಕು ಕೂಡ ತನ್ನನ್ನು ತಾನು ಸುಟ್ಟುಕೊಂಡು ಯಾವ ರೀತಿ ನಮಗೆಲ್ಲ ಬೆಳಕು ಕೊಡ್ತಾ ಇದೆಯೋ ಹಾಗೆಯೇ ಪ್ರತಿಯೊಬ್ಬರು ತಮ್ಮನ್ನು ತಾವು ಸುಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ, ನಿಮ್ಮಲ್ಲಿರುವ ಪ್ರತಿಭೆಯನ್ನು ನಮ್ಮ ಹಿರಿಯರು ಆಗ ಹೇಳಿದ್ರು, ಯಾವ ರೀತಿ ನಿಮ್ಮಲ್ಲಿ ಏನು ಗುಪ್ತವಾಗಿ ಅಡಗಿದೆ ಎಲ್ಲ ಪ್ರತಿಭೆಗಳು, ಎಲ್ಲರಲ್ಲೂ ಬೇರೆ ಬೇರೆ ರೀತಿಯ ಪ್ರತಿಭೆಗಳಿದೆ. ಅದಕ್ಕೆ ಪ್ರೋತ್ಸಾಹ ನಿಮಗೆ ಈ ವಿದ್ಯಾಸಂಸ್ಥೆಯಿಂದ ಸಿಗ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೇನೆ, ಖುಷಿ ಪಡ್ತಾ ಇದ್ದೇನೆ. ನನಗೆ ತಿಳಿದ ಮಟ್ಟಿಗೆ 20 ವರ್ಷ ಆಗ್ತಾ ಬಂತು ಈ ಶಾಲೆ ಪ್ರಾರಂಭ ಮಾಡಿ. ಒಂದೊಂದು ವರ್ಷ ಒಂದೊಂದು ಕಾರ್ಯಕ್ರಮ, ವರ್ಷದಲ್ಲಿ 3-4 ಕಾರ್ಯಕ್ರಮ ಆಗ್ತಾ ಇದೆ ಅಂತ ನಾವು ಆಲ್ಬಮ್ ನೋಡುವಾಗ ತಿಳ್ಕೊಂಡೆ ನಾನು. ಇನ್ನು ಇದು ಸಣ್ಣ ವಿಚಾರ ಅಲ್ಲ. ಒಂದು ಸಂಸ್ಥೆಯನ್ನು ಈ ರೀತಿ ಬೆಳೆಸಬೇಕು ಅಂತಂದ್ರೆ ಇದರ ಹಿಂದೆ ರವಿಯಣ್ಣ ಹಾಗೂ ಸೌಮ್ಯಣ್ಣ ಪರಿಶ್ರಮ ಎಷ್ಟಿದೆ ಅಂತ ಹೇಳಿದ್ರೆ, ಇಲ್ಲಿ ಬಂದ ಅತಿಥಿಗಳ ಈ ಗುಂಪನ್ನು ನೀವು ನಮಗೆ ಅತಿಥಿಗಳು, ನಿಮ್ಮ ಗುಂಪು ನೋಡೋದು ನಮಗೆ ಅನ್ನಿಸ್ತಾ ಇದೆ, ಖುಷಿ ಆಗ್ತಾ ಇದೆ. ಹಾಗೆ ಇಲ್ಲಿ ಇನ್ನಷ್ಟು ಮತ್ತಷ್ಟು ಕಾರ್ಯಕ್ರಮಗಳು ಆಗಲಿ. ಈ ಶಾಲೆಯಲ್ಲಿ ಮೊದಲು ಕಲಿತ ಹುಡುಗ ಅಥವಾ ಹುಡುಗಿ ಈ ಸಭೆ ಕರೆದಿದ್ರೆ ಎಲ್ಲ ಗೊತ್ತಿಲ್ಲ, ಇಲ್ಲಿಗೆ ಏನ್ ಹೇಳ್ತೇವೆ ಮುಖ್ಯ ಅತಿಥಿಯಾಗಿ ಬರಬೇಕು, ಆ ಸಭೆಗೆ ನಾನು ಬರಬೇಕು ಅಂತ ನನ್ನ ಇಚ್ಛೆ. ಹಾಗೂ ಅವಕಾಶಕ್ಕಾಗಿ ವಂದನೆ. ಪ್ರೀತಿಯಿಂದ ಆಚರಿಸುವಂಥದ್ದು ಇಂತಹ ಒಂದು ಹಬ್ಬ. ಇದು ಕೇವಲ ದೇಶದಲ್ಲಿ ಮಾತ್ರ ಅಲ್ಲ, ವಿಶ್ವದಾದ್ಯಂತ ನಾವು ಈ ಬೆಳಕಿನ ಹಬ್ಬವನ್ನ ಬಹಳ ಸಂತೋಷವಾಗಿ ಒಂದುಗೂಡಿ ಆಚರಿಸುತ್ತೇವೆ. ಅಂಥದ್ರಲ್ಲೂ ಕೂಡ ಈ ವಿದ್ಯಾಸಂಸ್ಥೆಯಲ್ಲಿ ಈ ಹಬ್ಬ ಪ್ರತಿ ವರ್ಷವೂ ಎಲ್ಲ ಹಬ್ಬಗಳನ್ನ ಆಚರಿಸ್ತಾ ಬಂದಿದ್ದೇವೆ ಎಂದು ಹೇಳುವಾಗ ನನಗೆ ಬಹಳ ಸಂತೋಷ ಎನಿಸ್ತದೆ. ಇದು ಪ್ರತಿಯೊಂದು ವಿದ್ಯಾಸಂಸ್ಥೆಗಳಲ್ಲೂ ಕೂಡ ಆಗಬೇಕು ಇದು ಕೆಲಸ. ಹಾಗೆಯೇ ಎಲ್ಲ ವಿದ್ಯಾರ್ಥಿಗಳು ಕೂಡ ಈ ಹಬ್ಬಗಳಲ್ಲಿ ಭಾಗವಹಿಸಿ ತಮ್ಮ ಹಿರಿಯರಿಂದ ಅದರ ಒಂದು ಆಚಾರ ವಿಚಾರಗಳನ್ನು ತಿಳಿದುಕೊಂಡು ಮುಂದಕ್ಕೂ ಇಡೀ ನಮ್ಮ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರದಲ್ಲಿ ಇದನ್ನು ಬೆಳಗಿಸಬೇಕು. ಈ ಮಕ್ಕಳು ಮುಂದೆ ನಮ್ಮ ದೇಶದ ಒಬ್ಬ ಉತ್ತಮ ನಾಗರಿಕರಾಗಬೇಕು. ಅದರಲ್ಲಿ ಈ ಹಬ್ಬಗಳ ಆಚರಣೆ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಆಗಮಿಸಿರುವಂತಹ ಇಲ್ಲಿಯ ವಿದ್ಯಾರ್ಥಿಗಳು, ಅವರ ಪೋಷಕರು ಮತ್ತು ಈ ಕಾರ್ಯಕ್ರಮದ ಹಿಂದೆ ಇರುವಂತಹ ಎಲ್ಲ ಶಿಕ್ಷಕರ ಶ್ರಮ, ಅದನ್ನು ಕೂಡ ನೆನಪಿಸ್ತೇನೆ. ಯಾಕೆ ಹೇಳಿದ್ರೆ ನಾನು ಒಬ್ಬ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದವಳು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಸುಂದರವಾಗಿ ಮೂಡಿ ಬಂದಿದೆ. ಮುಂದಕ್ಕೂ ಇದು ಅತ್ಯಂತ ಹೆಚ್ಚಿನ ಮಟ್ಟದಲ್ಲಿ ಬೆಳೆಯಲಿ. ಕಾರ್ಯಕ್ರಮದಲ್ಲಿ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸುತ್ತೇನೆ. ಈ ವಿದ್ಯಾಸಂಸ್ಥೆಯಲ್ಲಿ ನಮ್ಗೆಲ್ಲರೂ ಗೊತ್ತಿದೆ, ನಾವು ಕಳೆದ ರಂಜಾನನ್ನು ಕೂಡ ಆಚರಿಸಿದ್ದೇವೆ, ಈ ದೀಪಾವಳಿಯನ್ನು ಕೂಡ ಆಚರಿಸ್ತಾ ಇದ್ದೇವೆ, ಬರುವಂತಹ ಕ್ರಿಸ್ಮಸ್ ಹಬ್ಬವನ್ನು ಕೂಡ ನಾವು ಆಚರಿಸ್ತೇವೆ. ಹಬ್ಬಗಳು ಹಬ್ಬ ದಿನಗಳು ಬೇಕಾದಷ್ಟಿವೆ. ಆದ್ರೂ ಕೂಡ ಈ 3 ಹಬ್ಬಗಳನ್ನ ನಾವು ಆಚರಿಸ್ತೇವೆ. ಯಾಕೆ ಅಂತ ಹೇಳಿದ್ರೆ ಎಲ್ಲ ಮಕ್ಕಳಿಗೂ ಕೂಡ, ಇತರ ಮಕ್ಕಳಿಗೂ ಕೂಡ ಆ ಹಬ್ಬದ ವಿಶೇಷತೆ ಗೊತ್ತಾಗಬೇಕು. ಮುಂದಿನ ದಿನಗಳಲ್ಲಿ ಅದನ್ನು ಉಳಿಸಿ ಬೆಳೆಸುವಂತ ಕಾರ್ಯ ನಮ್ಮ ವಿದ್ಯಾರ್ಥಿಗಳು ಮಾಡಬೇಕು ಎಂಬ ನಿಟ್ಟಿನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇವೆ. ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಸಾಮಾನ್ಯವಾಗಿ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ಮಾಡುವಂತಹದ್ದೇ. ಆದ್ರೆ ವಿಶೇಷವಾಗಿ ಇವತ್ತು ದೀಪಾವಳಿ ಹಬ್ಬದ ಬಗ್ಗೆ ನನ್ನ ಗುರುಗಳು ಒಳ್ಳೆ ಮಾತುಗಳನ್ನಾಡಿದ್ದಾರೆ. ನಮ್ಮ ನಾಟ್ಯ ವೈದ್ಯರಾದಂತಹ ಎಂ ಮುರಳಿ ಕುಮಾರ್ ಅವರು ಹೇಳಿದ್ದಾರೆ. ಮುರಳಿ ಕುಮಾರ್ ಅವರ ಬಗ್ಗೆ 2 ಮಾತುಗಳನ್ನು ಹೇಳ್ಬೇಕು. ಯಾಕೆಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಅವನ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುವುದು ಹೇಗೆ ಅಂತ ಹೇಳಿದ್ರೆ ಅವರು ಮಾಡಿದ ಸಾಧನೆ. ಇವತ್ತು ಅವರ ತಾಯಿ ದೊಡ್ಡ ಕನಸನ್ನ ಕಂಡಿದ್ರು, ತಂದೆ ತಾಯಿ ಏನಂದ್ರೆ ನನ್ನ ಮಗ ದೊಡ್ಡ ಡಾಕ್ಟರ್ ಆಗಬೇಕು ಅಂತ. ಡಾಕ್ಟರ್ ಆಗದಿದ್ರೂ ಕೂಡ ಮೈಸೂರು ವಿಶ್ವವಿದ್ಯಾಲಯದಿಂದ ಡಾಕ್ಟರ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಅದು ಕೂಡ ಒಬ್ಬ ಆಯುರ್ವೇದ ಪಂಡಿತನಾಗಿ ಅವರು ಹಲವಾರು ಗಂಟೆ ಮಾತಾಡ್ತಾರೆ ಆಯುರ್ವೇದ ನಮ್ಮ ಗಿಡ ಮಾಡೋಕ್ಕೆ ಔಷಧಿಯ ಬಗ್ಗೆ. ಇತರ ಗಿಡ ಮದ್ದಲ್ಲ ಅಂತ ನಾವು ಹೇಳ್ತೇವೆ. ಆದ್ರೂ ಕೂಡ ಅದೆಷ್ಟೋ ಔಷಧಿಗಳು ನಮ್ಮ ಮನೆ ಮುಂಭಾಗದ ಇದ್ರೂ ಕೂಡ ನಮ್ಗೆ ಗೊತ್ತಾಗ್ತಿಲ್ಲ. ಅಂತ ಎಲ್ಲ ಗಿಡಗಳನ್ನ ಉಪಯೋಗಿಸಿಕೊಂಡು ಔಷಧಿಯನ್ನ ಕೊಡುವಂತ ದೊಡ್ಡ ಕಾಯಕ ಸಮಾಜದಲ್ಲಿ ಮಾಡುವಂತಹದ್ದು ನಮ್ಮ ಗುರುವ ಚಿಲಿಪಿಯಲ್ಲಿ ಅವರ ಮನೆ ಇದೆ. ನಾವು ಯಾರಿಗಾದ್ರೂ ಬೇಕಿದ್ರು ಕೂಡ ಅವರನ್ನ ಸಂಪರ್ಕ ಮಾಡಬಹುದು. ಡಾಕ್ಟರ್ ಎಂ ಮುರಳಿ ಕುಮಾರ್ ಅವರು ಈ ಸರಿ ಏನು ದೊಡ್ಡ ಕೆಲಸ ಕೈ ಹಾಕಿದ್ದಾರೆ ಅಂತ ಹೇಳಿದ್ರೆ, ನಮ್ಮನ್ನೆಲ್ಲರನ್ನು ಸೇರಿಸಿಕೊಂಡು ಇದೊಂದು ತಂಡ, ನಮ್ಮ ಧನ್ವಂತರಿ ಮಹಾಯಾಗ ನಾವೆಲ್ಲರೂ ಕೂಡ ಪ್ರತಿನಿತ್ಯ ಟಿವಿಯಲ್ಲಿ ನೋಡ್ತೇವೆ. ಜಿ ಕನ್ನಡದಲ್ಲಿ ನೋಡಿದ್ರೆ ಸಿಗ್ತಾರೆ ನಮಗೆ. ಯಾರು? ಡಾಕ್ಟರ್ ಆನಂದ ಗುರೂಜಿ, ಮಹರ್ಷಿ ಆನಂದ ಗುರೂಜಿ.
ಅವರು ಆ 3 ದಿವಸ ಕೂಡ ಬಂದು ಆ ಕಾರ್ಯಕ್ರಮ ಯಶಸ್ಸು ಮಾಡಲಿಕ್ಕಿದ್ದಾರೆ. ಜಿ ಕನ್ನಡದಲ್ಲಿ ಹಾಕಿದ್ರೆ ಬೆಳಿಗ್ಗೆ 8 ಗಂಟೆಯಿಂದ 9 ಗಂಟೆವರೆಗೆ ಔಷಧಿಯ ನಮ್ಮ ಗಿಡಮೂಲಿಕೆಗಳು ಯಾವ ರೀತಿ ಔಷಧಿ ಇದೆ, ಯಾವ ರೋಗಕ್ಕೆ ಯಾವ ಗಿಡಮೂಲಿಕೆಯನ್ನು ಉಪಯೋಗಿಸಿದ್ರೆ ಆ ರೋಗ ನಿವಾರಣೆ ಆಗ್ತದೆ ಎಂಬುದನ್ನು ಬಹಳ ವಿಮರ್ಶಾತ್ಮಕವಾಗಿ ಆ ಕ್ಷೇತ್ರ ದರ್ಶನದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ ಗುರೂಜಿಯವರು ಮಾಡ್ತಾ ಇರ್ತಾರೆ. ಅವರ ಪರಮ ಭಕ್ತರಿವರು. ನಾವೆಲ್ಲರೂ ಕೂಡ ಅವರ ಜೊತೆ ಸೇರಿಕೊಂಡಿದ್ದೇವೆ. ನಾಳೆ ದಿನ ಡಿಸೆಂಬರ್ 21, 22, 23 3 ದಿವಸ ಸರ್ವಧರ್ಮದ ಎಲ್ಲರೂ ಸೇರಿಕೊಂಡು ಅಲ್ಲಿ ಶ್ರೀ ಧನ್ವಂತರಿ ಮಹಾಯಾಗ ಆಗ್ತದೆ. ಅದರಲ್ಲೂ ಕೂಡ ವಿಶೇಷ ಏನು ಅಂತ ಹೇಳಿದ್ರೆ 2008 ಗಿಡಮೂಲಿಕೆಗಳು ನಮಗೆ ಈಗ ಅವರು 2 ಮಾತನ್ನು ಹೇಳಿದ್ರು. ಯಾವುದು ಮುಟ್ಟಿದರೆ ಮುನಿ ಅಂತ ಕರೆಯುವಂತ ನಾಚಿಕೆ ಮುಳ್ಳೊತ್ತಿ ಅಂತೆ, ಮತ್ತೊಂದು ಹರಿಸಿನದ ಕೋಡಿನ ಬಗ್ಗೆ ಹೇಳಿದ್ರು. ಅದು 2 ಆಯ್ತು. 2008 ಗಿಡಮೂಲಿಕೆಗಳನ್ನು ಉಪಯೋಗಿಸಿಕೊಂಡು ಮಾಡುವಂತಹ ಮಹಾದೊಡ್ಡ ಯಾಗ. ಹಾಗಾದ್ರೆ ಆ ವ್ಯಕ್ತಿ ಯಾವ ರೀತಿ ಆ ಗಿಡಗಳನ್ನ ಪರಿಚಯ ಮಾಡಿದ ಅದರ ಹಿನ್ನೆಲೆ ಅವರಿಗೆ ಅವರು ಯಾವ ರೀತಿ ಕಲಿತಿದ್ದಾರೆ ನೋಡಿ. ಯಾವತ್ತೂ ಕೂಡ ನಾನು ಯಾವತ್ತೂ ಹೇಳಿಕೊಂಡು ನಾವು ನಮ್ಮ ತಂದೆ ನಮ್ಮ ತಾಯಿ ನಮಗೆ ಕಳಿಸುತ್ತ ಗುರುಗಳು ಇವರನ್ನ ಮುಂದಿಟ್ಟುಕೊಂಡು ನಾವು ಯಾವುದೇ ಕೆಲಸ ಮಾಡಿದ್ರು ಕೂಡ ಆ ಕೆಲಸ ಖಂಡಿತವಾಗಿಯೂ ಸಕ್ಸಸ್ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಅದು ಅತ್ಯಂತ ಗೌರವಿತವಾದ ಸ್ಥಾನ, ಅದು ಪ್ರಾಮಾಣಿಕವಾಗಿ ಮಾಡುವಂತಹ ಕೆಲಸ ಆಗಿರ್ಬೇಕು. ಆದಾಗ ಆ ಕೆಲಸ ಖಂಡಿತವಾಗಿಯೂ ನಿರ್ವಿಘ್ನವಾಗಿ ನೆರವೇರುತ್ತದೆ. ಆದ್ರಿಂದ ಡಾಕ್ಟರ್ ಮುರಳಿ ಕುಮಾರ್ ಅವರು ಅವರ ತಾಯಿ ಆ ಕೆಲಸವನ್ನ ಮಾಡ್ತಿದ್ರು, ಅದನ್ನು ಅವರು ಮುಂದುವರಿಸಿಕೊಂಡು ಹೋದ್ರು. ತಾಯಿಯ ಪೂರ್ತಿ ಆಶೀರ್ವಾದ ಅವರ ಮೇಲೆ ಇದ್ದದ್ರಿಂದ ಆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಐತಿಹಾಸಿಕವಾದ ಕಾರ್ಯಕ್ರಮ ಬರುವಂತಹ ಡಿಸೆಂಬರ್ 21, 22, 23ಕ್ಕೆ ನಮ್ಮ ಕೂಳೂರಿನ ಆ ಗೋಲ್ಡ್ ಪಿಚ್ ಗ್ರೌಂಡ್ ಅಲ್ಲಿ ಆಗುವಂತಹ ಕಾರ್ಯಕ್ರಮ ನಾವೆಲ್ಲರೂ ಕೂಡ ಅಲ್ಲಿ ಬಂದು ಸಾಕ್ಷಿಯಾಗಬೇಕು. ಮುಂದಿನ ದಿನಗಳಲ್ಲಿ ನಾನು ಅದನ್ನು ಆಮಂತ್ರಣ ಪತ್ರ ಕೊಡುವಂತ ಕೆಲಸವನ್ನ ನಾನು ಮಾಡ್ತೇನೆ. ಖಂಡಿತವಾಗಿಯೂ ನಾವೆಲ್ಲರೂ ಕೂಡ ಆ ಕಾರ್ಯಕ್ರಮ ಭಾಗವಹಿಸಬೇಕು. ಒಟ್ಟಿನಲ್ಲಿ ವಿದ್ಯಾರತ್ನ ವಿದ್ಯಾಸಂಸ್ಥೆಯಲ್ಲಿ ವಿಶೇಷವಾಗಿ ಇವತ್ತು ಈ ದೀಪಾವಳಿ ಹಬ್ಬದ ಒಂದು ಆಚರಣೆ ಸುಸಂಬಂಧಿತ ಸಂದರ್ಭದಲ್ಲಿ ನಾವೆಲ್ಲ ಇದ್ದೇವೆ. ಯಾವತ್ತೂ ಕೂಡ ನಮ್ಮ ಸಂಸ್ಥೆಯಲ್ಲಿ ದೀಪಾವಳಿ ಕಳೆದ 2 ದಿವಸದ ನಂತರ ನಾವು ಆಚರಣೆ ಮಾಡೋದು. ಯಾಕೆಂತ ಹೇಳಿದ್ರೆ ನಮ್ಮ ಟೀಚರ್ಸ್ ಅದರಲ್ಲಿ ಬ್ಯುಸಿ ಆಗಿರ್ತಾರೆ, ನಮ್ಮ ಪೇರೆಂಟ್ಸ್ ಕೂಡ ಅದರಲ್ಲಿ ಸ್ವಲ್ಪ ಬ್ಯುಸಿ ಆಗಿರ್ತಾರೆ. ಆದ್ರಿಂದ ಆ ಒತ್ತಡದ ಇರಬಾರದು ಎಂಬ ನೆಲೆಯಲ್ಲಿ ದೀಪಾವಳಿ ಕಳೆದ 2-3 ದಿವಸದಲ್ಲಿ ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಪ್ರತಿ ವರ್ಷ ನಾವು ದೀಪಾವಳಿ ಆಚರಿಸ್ತೇವೆ. ಇವತ್ತು ದೀಪಾವಳಿ ಹಬ್ಬ ಆಚರಣೆ ಆಗ್ತಾ ಇದೆ. ಎಲ್ಲರೂ ಹೇಳಿದ್ರು ದೀಪಾವಳಿಯ ಮಹತ್ವದ ಬಗ್ಗೆ, ಆ ಬೆಳಕನ್ನು ಕೊಡುವಂತ ರೀತಿ, ಕತ್ತಲೆಯಿಂದ ಬೆಳಕಿಗೆ ಯಾವುದೇ ಒಂದು ದೀಪ ತನ್ನನ್ನು ತಾನು ಉಳಿಸಿಕೊಂಡು ಸಮಾಜಕ್ಕೆ ಬೆಳಕನ್ನು ಕೊಡುವಂತ ಅಂತ ಕೆಲಸವನ್ನು ನಾವು ಮಾಡಬೇಕು. ಅಂತ ಕೆಲಸ ಅದರ ಅರ್ಥ ಏನು ಅಂತ ಹೇಳಿದ್ರೆ ನಾವು ಯಾರಾದ್ರೂ ಯಾವುದೇ ರೀತಿಯ ಸಮಾಜದಲ್ಲಿ ಸನ್ನಡತೆಯ ಒಂದು ಗುರುತು ಮಾಡುವಂತ ಕೆಲಸವನ್ನು ಮಾಡಿದಾಗ ಸಮಾಜ ನಮ್ಮನ್ನು ಗುರುತಿಸ್ತದೆ, ಸಮಾಜ ನಮ್ಮನ್ನು ಗೌರವಿಸ್ತದೆ. ಆ ಎಲ್ಲ ಕೆಲಸವನ್ನು ನಮ್ಮಿಂದ ಮಾಡುವಂತೆ ಸರ್ವಶಕ್ತ ಭಗವಂತ ನಮಗೆಲ್ಲ ಅನುಗ್ರಹಿಸಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಮುಂದಿನ ದಿನಗಳಲ್ಲಿ ಇನ್ನಷ್ಟು ರೀತಿಯಲ್ಲಿ ಅದು ರಂಜಾನ್ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಕ್ರಿಸ್ಮಸ್ ಎಲ್ಲವೂ ಕೂಡ ವಿಜೃಂಭಣೆಯಿಂದ ಈ ವಿದ್ಯಾಸಂಸ್ಥೆಯಲ್ಲಿ ಮುಂದೆ ನಡೆಯುವಂತೆ ನಿಮ್ಮೆಲ್ಲರ ಸಹಕಾರ ಅದಕ್ಕೆ ಇರಲಿ. ಯಾವತ್ತೂ ಕೂಡ ನನಗೆ ಹೇಳಿಕೊಂಡು ಬಂದ ಅತಿಥಿಗಳಿಗೆ ನಮ್ಮ ವಿದ್ಯಾಸಂಸ್ಥೆಯ ಪೋಷಕರು ಬಹಳ ಒಂದು ಸರಳ ಸಜ್ಜನಿಕೆಯಿಂದ ಎಲ್ಲ ಕೆಲಸಗಳಿಗೆ ಕೂಡ ನಮಗೆ ಸಹಕಾರವನ್ನು ಕೊಡುವರು. ಆದ್ರಿಂದ ನಮ್ಮ ಪ್ರತಿ ವರ್ಷ ನಮ್ಮ ರತ್ನೋತ್ಸವ ಅಂತ ಆಗಿದೆ. ಕರಾವಳಿ ಕರ್ನಾಟಕದ ಸಾಹಿತ್ಯ ಸಮ್ಮೇಳನ ಬರುವಂತಹ ಡಿಸೆಂಬರ್ ತಿಂಗಳಲ್ಲಿ ಇನ್ನೂ ಕೂಡ ನಾವು ಯಾವತ್ತೂ ಡೇಟಾ ಫಿಕ್ಸ್ ಮಾಡಲಿಕ್ಕಿಲ್ಲ. ಆ ಸಂದರ್ಭದಲ್ಲಿ 2-3 ವಾರದಲ್ಲಿ ಆ ಕಾರ್ಯಕ್ರಮವನ್ನು ಮಾಡುವಂಥದ್ದು. ಒಟ್ಟಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ನಮ್ಮ ವಿದ್ಯಾರ್ಥಿಗಳ ಹೆತ್ತವರು, ಪೋಷಕರು, ಈ ಊರಿನ ಎಲ್ಲ ನಾಗರಿಕರು ಪೂರ್ತಿಯಾಗಿ ಸಹಕಾರ ಕೊಡುವುದರಿಂದ ಈ ಸಂಸ್ಥೆ ಈ ರೀತಿಯಾಗಿ ಬೆಳಕಕ್ಕೆ ಸಾಧ್ಯ ಆಗಿದೆ. ಎಲ್ಲರ ಸಹಕಾರ ಮತ್ತೊಮ್ಮೆ ಬಯಸುತ್ತಾ ಈ ಕಾರ್ಯಕ್ರಮದಲ್ಲಿ ಬಂದಂತ ಎಲ್ಲ ನಮ್ಮ ಗೌರವಾನ್ವಿತ ಅತಿಥಿಯರು ಕೂಡ ವಂದನೆಯನ್ನು ಸಲ್ಲಿಸುತ್ತಾ ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ಪ್ರೀತಿಯ ನಮ್ಮ ವಿದ್ಯಾರ್ಥಿಗಳು, ಅದರಲ್ಲೂ ಕೂಡ ನಮ್ಮ ಶಿಕ್ಷಕರು ಎಲ್ಲ ಕೆಲಸವನ್ನು ಬಿಟ್ಟು ಆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಜವಾಬ್ದಾರಿ ಕೆಲಸವನ್ನು ಮಾಡಬೇಕು. ಯಾವುದೇ ಒಂದು ಸಂಸ್ಥೆ ಬೆಳೆಯಬೇಕು ಅಂತ ಆದ್ರೆ ಅಲ್ಲಿ ಇರತಕ್ಕಂಥ ಅಧ್ಯಕ್ಷ ಕಾರ್ಯದರ್ಶಿ ಅಂತಲ್ಲ, ಒಟ್ಟು ಸಿಬ್ಬಂದಿ ವರ್ಗ, ಒಟ್ಟು ನಮ್ಮ ವಿದ್ಯಾರ್ಥಿಗಳ ಪೋಷಕರು ಒಟ್ಟಾಗಿ ಸೇರಿದಾಗ ಆ ಸಂಸ್ಥೆ ಖಂಡಿತವಾಗಿ ಬೆಳೆದಿದೆ. ಅದರಲ್ಲೂ ಕೂಡ ವಿಶೇಷವಾಗಿ ನಮ್ಮ ಶಾಲೆಯ ಶಿಕ್ಷಕರು ನನಗೆ ಬಹಳ ಹೆಮ್ಮೆ. ಯಾಕೆಂತ ಹೇಳಿದ್ರೆ ಯಾವತ್ತೂ ಕೂಡ ಈ ವಿದ್ಯಾಸಂಸ್ಥೆ 100 ನನ್ನದು ಆದ್ರೂ ಕೂಡ ನನ್ನದು ಅಂತ ವಿದ್ಯಾಸಂಸ್ಥೆಯನ್ನು ಕಲಿಸಿಕೊಡುವಂತದ್ದಿಲ್ಲ. ಯಾಕೆಂತಂದ್ರೆ ನಮ್ಮ ಟೀಚರ್ಸ್ಗಳ ಆ ಶ್ರಮ, ಆ ಟೀಚರ್ಸ್ಗಳಿಗೆ ನಮ್ಮದು, ಇದು ನಮ್ಮ ಶಾಲೆ, ಇದು ನಮ್ಮ ಮಕ್ಕಳು ನೋಡುವ ರೀತಿಯಿಂದ ಈ ಸಂಸ್ಥೆ ಈ ರೀತಿಯಾಗಿ ಬೆಳೆದಿದೆ. 1012 ವಿದ್ಯಾರ್ಥಿಗಳು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಇವತ್ತು ಕಲಿತಾ ಇದ್ದಾರೆ. ಅದಕ್ಕೆಲ್ಲ ಅವರ ಆ ಪ್ರಯತ್ನ ಅವರ ಸಾಮರ್ಥ್ಯ ಆಗಿದೆ ಅಂತ ಹೇಳುತ್ತಾ ಈ ಮುಂದಿನ ದಿನಗಳಲ್ಲಿ ಕೂಡ ಇಂತಹ ಕಾರ್ಯಕ್ರಮ ನಾವೆಲ್ಲರೂ ಕೂಡ ನಮ್ಮನ್ನು ತೊಡಗಿಸಿಕೊಂಡು ಗೂಡು ದೀಪ ಸ್ಪರ್ಧೆಯನ್ನು ಏರ್ಪಡಿಸಿದ್ದೆವು. ಅದರ ವಿಜೇತರ ಹೆಸರನ್ನು ಈಗ ಹೇಳಿದ್ದೇನೆ ಮತ್ತು ದೀಪಾವಳಿಯ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ. ನಮ್ಮ ಶಾಲೆಯಲ್ಲಿ 6ರಿಂದ 7ನೇ ತರಗತಿ ಒಂದು ತಂಡ, ಆಮೇಲೆ ಹೈಸ್ಕೂಲ್ ಒಂದು ತಂಡ. ಈಗ ಬಹುಮಾನದ ವಿಜೇತರನ್ನು ಈಗ ಹೇಳಲಿಕ್ಕಿದ್ದೇನೆ. ಒಬ್ಬೊಬ್ಬರಾಗಿ ಬಂದು ದಯವಿಟ್ಟು ತಮ್ಮ ಬಹುಮಾನವನ್ನು ತೆಗೆದುಕೊಳ್ಳಬೇಕು. ನಾನು ಶ್ರೀಮತಿ ಕುಸುಮಾ ಅವರನ್ನು ಬಹುಮಾನ ವಿತರಣೆಗಾಗಿ 6ನೇ ಎ ತರಗತಿ ಆಕಾಶ
ಎರಡನೇ ಸ್ಥಾನ ಲಕ್ಷ್ಯ ಮತ್ತು ಭೂಮಿಕಾ. ಎರಡನೇ ಸ್ಥಾನ 10ನೇ ತರಗತಿ ರಾಹಿಮಾ ಮತ್ತು ಸಫ್ನಾಸ್. ಎರಡನೇ ಸ್ಥಾನ ಕೂಡ ಜಾಹಿದ್ ಮತ್ತು ವ್ಯಾಂತಸ್ಪಿ. ಜಾಹಿದ್ ಮತ್ತು ವ್ಯಾಂತಸ್ಪಿ. ಮುಂದೆ ಅನನ್ಯ ರೈ. ಅನನ್ಯ ರೈ 6ನೇ ಎ. ಅನನ್ಯ ರೈ. ಮುಸ್ಕಾನ್ 8ನೇ ತರಗತಿ ಮತ್ತು ಆಕಾಶ್ ಪೈ. ಆಕಾಶ್ ಪೈ ಆಯಿಷಾ ಮ್ಯಾಮ್. ಮೂರನೇ ಸ್ಥಾನ ಭವಿಷ್ 8ನೇ ಬಿ ತರಗತಿ. ಭವಿಷ್ 9ನೇ ತರಗತಿ. ಮೊದಲನೇ ಸ್ಥಾನ ಪೃಥ್ವಿರಾಜ್ 9ನೇ ಬಿ ತರಗತಿ. ಎರಡನೇ ಸ್ಥಾನ ಶರ್ಮಿಕಾ 9ನೇ ಎ ತರಗತಿ. ಮೂರನೇ ಸ್ಥಾನ ಇರ್ಫಾಸ್ ಅಹಮದ್ 9ನೇ ಎ ತರಗತಿ. ಎರಡನೇ ಸ್ಥಾನ 10ನೇ ತರಗತಿಯ ಎ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದಾರೆ. ಅದಕ್ಕೋಸ್ಕರ ಶಿಕ್ಷಕರಾದ ನವೀನ್ ಅವರು ಬಂದು ಅವರ ಬಹುಮಾನವನ್ನು ಪಡೆದುಕೊಳ್ಳಬೇಕು. ಮುರಳಿ ಕುಮಾರ್ ಖ್ಯಾತ ನಾಟಿ ವೈದ್ಯರು ಇವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. जो है अलबेला मदनैनो बाला, जिसकी दीवानी ब्रिज की हर बाला, वो किसना है, वो किसना है, वो किसना है, वो किसना है, किसना है। जो है अलबेला मदनैनो बाला, जिसकी दीवानी ब्रिज की हर बाला, वो किसना है, वो किसना है, वो किसना है, किसना है। प्यार में डूबी प्यार में खोई, प्यार की धुन में जागी न सोई। प्यार में डूबी प्यार में खोई, प्यार की धुन में जागी न सोई। दुनिया से है वो अनजानी, सब कहते हैं प्रेम दीवानी। किसना से मिलती है भूल के हर बंधन, हो किसना की माला की जपती है वो जोगन।
Come now, follow my lead. Come now, follow my lead. ಪೂರದಾದುಂಡು ಅವಿನೀತಿಯರೆ ವರ್ಷಗೊರ ಬೋಂತೆಲ್ದ ಅಮಾವಾಸ್ಯ ದಿನದಾನಿ ಜನಕಲಿ ನಿನ್ನನ್ನು ಬಾಡಿ ತುಡರ್ದಿರ್ದು ಪತ್ತಾದು ನಿನ್ನ ಲೆಪ್ಪುಯರು ಅಫಗಿ ಬತ್ತದು ಅಗ್ಲಿನ ಐಶ್ವರ್ಯ ಸಂಪತ್ತನ್ನು ಪರತೂದು ಅಗ್ಲಿಗೆ ಆಶೀರ್ವಾದ ಮಲ್ತು ಪೋಲವ ಪನ್ಪುರೆಂಚಿನ ವರಲ್ಲ ಕೊರತು ಪೆರಿಗೆ ಈ ಒಂಜಿ ಮಾಮಲ್ಲ ಹಿನ್ನೆಲೆದ ಬಲೀಂದ್ರನ ಲೆಪ್ಪುನಂಚಿನ ಕ್ರಮ ನಿತ್ಯ ನಮ್ಮ ಜೋಕುಲು ನಿಗಲಮೆತ್ತು ತೋಜಾವದಲ್ಲಿರಿ ಪೂರೆಲ್ಲ ಸದ್ದು ಮನ್ಪಂದೆ ಈ ಒಂಜಿ ಕಾರ್ಯಕ್ರಮಕ್ಕೆ ಅನುವು ಮಂತುಕೊಂಡಂದು ನಿಗಲಕ್ಕೆ ನೊಂದಿಲ್ಲ ಹಣತೆಯಾದರೆ ಬೀಜದಿಂದ ಎಣ್ಣೆಯಾಯಿತು, ಅರಳಿಯಿಂದ ಬತ್ತಿಯಾದರೆ ದೀಪಾವಳಿದ ಮೂಜಿ ದಿನದಾನಿ ಮನ್ಪುನ ಬಲಿಪಾಡ್ಯ ಮಿದಾನಿ ಆ ಬಲಿಂದ್ರ ಲೆಪ್ಪುನ ಕ್ರಮವನ್ನು ಆ ಈ ಸೇರ್ತಿನ ಕೂಡು ಕುಟುಂಬಡು ಪೂರೆಲ್ಲ ಒಟ್ಟು ನಮ್ಮ ಒಟ್ಟು ಸೇರಿದು ಆ ಲೆಪ್ಪುನ ಚಿತ್ರ ಕಾರ್ಯಕ್ರಮನ ಮೂಲ ಒಂದು ಬೈಂದ್ರ ಲೆಪ್ಪೆರಳು ನಮ್ಮ ಕಾಲೇಜು ಜೋಕ್ಲ ಕರ್ಕಲ್ ಕಾಯ ಅನಗ ಬೋರ್ಕಲ್ ಪೂಪು ಅನಗ ಉಪ್ಪು ಕರ್ಪೂರ ಅನಗ ಜಾಲ ಪಾದೆ ಅನಗ ಉರ್ದು ಮತ್ತೊಲಿ ಅನಗ ಗೊಡ್ಡೆರ್ಮೆ ಗೋಣೆ ಅನಗ ಏರು ದಡ್ಡೆ ಅನಗ ತುಂಬೆ ತಡಿಟ್ಟು ಕೂಟ ನೆಕ್ಕಿ ತಡಿಟ ಆಟ ಅನಗ ದೆಂಬಲಿಕ ಪಾಂಪು ಪಾಟ್ನ ಕಲೆಕ ಬೊಲ್ನಾಯಿ ಮುರುಕುನಗ ಗೊರಗಂಚಿದ ಕಲೆ ಮಾಚಿನಗ ಕಲ್ಲಕೋರಿ ಕಲೆಪುನಗ ದಂಟೆ ತಜ್ಜಿ ಮದ್ನಾಲ ಅನಗ ಬಲ್ಲಮಲೆ ಸುಲ್ಲಮಲೆ ಒಂಜಾನಗ ಮಂಜಲಕ್ಕಿ ಮೈದೆಪುನಗ ಕುಂಟ್ರೈ ಕೊಡಿಯೇರ್ನಗ ಆಟಿದ ಅಮಾಸೆಗೆ ಸೋಣದ ಸಂಕ್ರಾಂತಿಗೆ ಬೋಂತೆಲ್ದ ಕೊಡಿ ಬರ್ಬೇಕು ಆಚಿ ದಿನತ್ತ ಬಲಿ ಮೂಜಿ ದಿನತ್ತ ಬಲಿ ಕೊಂಡು ಬೋಲ ಬಲೀಂದ್ರ ಕೂ ಬಲೀಂದ್ರ ಕೂ ಬಲೀಂದ್ರ ಕೂ ಬಲೀಂದ್ರ ಅರಕದ ಹೊಟ್ಟೆ ಓಡೋಡು ಮಯನದ ಮೋಂಟು ಜಲ್ಲೋಡು ಪೊಟ್ಟುಗಟ್ಟಿ ಪೊಡಿ ಬಜಿಲ್ದ ಬಲಿದೆತೋನೆರೆ ಕೊಟ್ಟುಗು ಗೊಂಡೆ ಪೂ ಕಟ್ಟದು ಬಲ ಆ ಊರ ಬಲಿಕನಲ ಈ ಊರ ಪೊಲಿಕೊನಲ ಕೂ ಬಲೀಂದ್ರ ಕೂ ಬಲೀಂದ್ರ ಕೂ ಬಲೀಂದ್ರ ಕೂ. ಬಲಿಪಾಡ್ಯ ಮಿದಾನಿ ಕೂಡು ಕುಟುಂಬದ ಸೇರಿ ನಮ್ಮಿಂಚಿತಿ ಜನಕುಲೊಟ್ಟಿಗೂ ಈ ಮಂತಿನ ಲೆತ್ತಿನ ಈ ಬಲೀಂದ್ರ ಬತ್ತದ ಆ ಅಂದಿನ ಐಶ್ವರ್ಯ ಇತ್ತನ ಅವತ್ತಿನ ಬೋರ ಸುಖ ಶಾಂತಿ ನೆಮ್ಮದಿನ ಕೊಡ್ದು ಕಾಪಾಡು ಬಂದು ಆ ಬಲೀಂದ್ರ ಅಡಕೆ ಅಂದು ಸ್ವಾಮಿ ದೇವರು ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ ಅಡೆಯ ಮಗನಾದನು ಮಾವ ಮಗುವಾದನು ದೀಪಾವಳಿ ದೀಪಾವಳಿ
ಚಂದನ ಮೆತ್ತಿ ಮಲ್ಲಿಗೆ ಸುತ್ತಿ ಮನೆ ಮಗನಿಗೆ ಆರತಿ ಎತ್ತಿ ಮಾಡು ಬನವಾಯಿತು, ಓ ഇരുಳು ಬೆಳಕಾಯಿತು. ದೀಪಾವಳಿ ದೀಪಾವಳಿ ಗೋವಿಂದ ಲೀಲಾವಳಿ, ಅಡಿಯ ಮಗನಾದನು ಮಾವ